ಹೀಗೆ ಅಮಾಯಕರಂತೆ ಕಾಣುತ್ತಿರುವ ದಂಪತಿಗಳನ್ನ ಒಮ್ಮೆ ನೋಡಿ. ಇವರು ಮಾಡಿರುವ ಗನಂದಾರಿ ಕೆಲಸ ಕೇಳಿದ್ರೆ ಕ್ಯಾಕರ್ಸಿ ಮುಖಕ್ಕೆ ಒಗಿತೀರಾ. ಇದೇ ತಿಂಗಳ 18ನೇ ತಾರೀಕಿನಂದು ಜಿಗಣಿ ಎಪಿಸಿ ಸರ್ಕಲ್ ಬಳಿ ಇರುವ ಕೆಇಬಿ ಹತ್ತಿರ ಕಿರಣ್ ಕುಮಾರ್ ಎಂಬಾತನನ್ನ 38 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಆರೋಪಿಗಳಿವರು. ಹೆಸರು ಸುರೇಖಾ ಮತ್ತು ಮುನ್ನಾ. ಮೂಲತಃ ಚಿಕ್ಕಮಗಳೂರಿನ ಇವರು ಕಾಲೇಜಿನಲ್ಲಿ ಓದುವಾಗಲೇ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾಗಿ ಸಂಸಾರ ಚೆನ್ನಾಗಿತ್ತು. ಸುರೇಖಾ ಆಸ್ಪತ್ರೆಯ ನರ್ಸಿಂಗ್ ಕೆಲಸ ಮಾಡುವ ವೇಳೆ ಫೇಸ್ಬುಕ್ನಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಕಿರಣ್ ಕುಮಾರ್ ಎಂಬಾತನ ಪರಿಚಯ ಆಗಿತ್ತು. ಇಬ್ಬರ ಪರಿಚಯ ಕೆಲ ದಿನಗಳ ನಂತರ ಅದು ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕಟ್ಟಿಕೊಂಡ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ಕಿರಣ್ ಕುಮಾರ್ ಜೊತೆಗೆ 2ನೇ ಮದುವೆ ಕೂಡ ಆಗಿತ್ತು. ಇನ್ನು ಇತ್ತೀಚೆಗೆ ಕಿರಣ್ ಕುಮಾರ್ ಈಕೆಯನ್ನ ಕಡೆಗಣಿಸಿದ್ದ, ಅಲ್ಲದೆ ಬೇರೆಯವರ ಜೊತೆ ಮದುವೆಗೆ ರೆಡಿಯಾಗಿದ್ದ. ಇದರಿಂದ ರೊಚ್ಚಿಗೆದ್ದ ಪಾಗಲ್ ಆಂಟಿ ಪ್ರಿಯಕರ ಕಿರಣ್ ಮಾತನಾಡಿಸಲು ಕರೆದು 38 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಜಿಗಣಿಯಲ್ಲಿ ಮುನ್ರೆಡ್ಡಿ ಬಿಲ್ಡಿಂಗ್ ಅಂತ ಇದೆ, ಎಪಿಸಿ ವೃತ್ತದ ಬಳಿಯಲ್ಲಿ. ಅಲ್ಲಿ ನಮ್ಮದೊಂದು ಹಳೆಯ ಒಂದು ಕಚೇರಿಯನ್ನು ನಾವು ಅಲ್ಲಿ ಇರ್ತೈತೆ. ಹಳೆಯ ಕಚೇರಿ ನಮ್ಮದು ಖಾಲಿಯಾದ ನಂತರ ಕೆಲವೊಂದು ಬ್ಯಾಚುಲರ್ಸ್ ಹುಡುಗರು ಆ ಭಾಗದಲ್ಲಿ ವಾಸಕ್ಕೆ ಅಂತೇಳಿ ಸೇರ್ಕೋತಾರೆ. ಅದಾದ ನಂತರ ಅಲ್ಲಿ ಇತ್ತೀಚೆಗೆ 3 ದಿನಗಳ ಹಿಂದೆ ಕಿರಣ್ ಅಂತಕ್ಕಂಥ ಒಬ್ಬ ಯುವಕನ ಹತ್ಯೆಯಾಗಿರುತ್ತೆ. ಹತ್ಯೆಯಾದಾಗ ನಾವು ಸಹ ಸ್ಥಳಕ್ಕೆ ಮಾಹಿತಿಯನ್ನು ಪಡ್ಕೊಂಡು ಆ ಸ್ಥಳಕ್ಕೆ ನಾವು ಪೊಲೀಸ್ ಇಲಾಖೆಯವರೊಂದಿಗೆ ಹೋಗಿರ್ತೀವಿ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ರಕ್ತದ ಮಡುವಿನಲ್ಲಿ, ಸಾಕಷ್ಟು ನೋವಿನಲ್ಲಿ, ಆ ಹುಡುಗ ರಕ್ತದ ಮಡುವಿನಲ್ಲಿ ಹತ್ಯೆಯನ್ನು ಆಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ತನಿಖೆಯನ್ನು ಆರಂಭಿಸಿದಾಗ ಆ ವ್ಯಕ್ತಿ ಯಾವುದೋ ಒಂದು ಹೆಣ್ಣಿನ ಜೊತೆಯಲ್ಲಿ ಅನೈತಿಕ ಸಂಬಂಧದಲ್ಲಿ ತೊಡಗಿದ್ದರಿಂದ ಆ ದ್ವೇಷದ ಸಲುವಾಗಿ ಆಕೆ ಮತ್ತು ಆಕೆಯ ಪತಿ ಆತನನ್ನು ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸು ಮಾಹಿತಿ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಆ ಹುಡುಗ ನಮಗೆ ಪರಿಚಯಸ್ಥ ಹುಡುಗ ಆಗಿದ್ದ. ಇದೊಂದು ದುರಂತದ ವಿಚಾರ. ಈಗಾಗಲೇ ಅವರನ್ನು ದಸ್ತಗಿರಿ ಮಾಡಿ ಪೊಲೀಸ್ನವರು ಜೈಲಿಗೆ ಕಳಿಸಿದ್ದಾರೆ. ಕಾನೂನು ಪ್ರಕಾರವಾಗಿ ಅವರನ್ನು ಶಿಕ್ಷೆಗೆ ಒಳಪಡಿಸಿದ್ದಾರೆ. ಇನ್ನು ಸುರೇಖಾ ಸಂಬಂಧದ ಬಗ್ಗೆ ಮತ್ತು 2ನೇ ಮದುವೆಯಾಗಿರುವ ಬಗ್ಗೆ ತನ್ನ ಮೊದಲ ಗಂಡನಾದ ಮುನ್ನಾಗೆ ತಿಳಿಸಿದರು. ಅದರಂತೆ ಗಂಡನ ಸಹಾಯ ಪಡೆದು ಇಬ್ಬರ ಸಂಬಂಧವನ್ನ ಇತ್ಯರ್ಥ ಮಾಡಿಕೊಳ್ಳಲು ಜಿಗಣಿ ಎಪಿಸಿ ಸರ್ಕಲ್ ಕೆಇಬಿ ಬಳಿ ಇರುವ ಕಿರಣ್ನ ರೂಮ್ಗೆ ಮಾತನಾಡಲು ಬಂದಿದ್ರು. ಬಳಿಕ ಸುರೇಖಾ, ನಿನ್ನಿಂದ ನನ್ನ ಜೀವನ ಹಾಳಾಗಿದೆ, ಈಗ ನೀನು ಬೇರೆ ಮದುವೆಯಾದ್ರೆ ನನ್ನ ಕಥೆ ಏನಾಗುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಈ ವೇಳೆ ಕಿರಣ್ ಕುಮಾರ್ ಆಕೆಯ ಮಾತಿಗೆ ಬೆಲೆಯನ್ನ ನೀಡಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸುರೇಖಾ ಮತ್ತು ಗಂಡ ಮುನ್ನ ಚಾಕುವಿನಿಂದ ಕತ್ತು ಕೊಯ್ದು 38 ಬಾರಿ ಮನಬಂದಂತೆ ದೇಹಕ್ಕೆ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆಗೈದಿದ್ದಾರೆ. ಸುಮಾರು 30-40 ಕಡೆ ದೇಹದಲ್ಲಿ ಸಾಕಷ್ಟು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಅಂತ ಪೊಲೀಸ್ನವರು ತಿಳಿಸಿದ್ರು. ನಾವು ಕೂಡ ಸ್ಥಳಕ್ಕೆ ಹೋಗಿ ನೋಡಿದಾಗ ಭಾಳ ಬೇಸರ ಆಯಿತು. ರಕ್ತದ ಮಡುವಿನಲ್ಲಿ ಸಾಕಷ್ಟು ಬಿದ್ದಿದ್ದ, ಭಾಳ ದುಃಖ ಆಯಿತು. ಅವನೊಟ್ಟಿಗೆ ಒಂದು ಹುಡುಗ ಇದ್ದ, ಮಂಜು ಅಂತಕ್ಕಂಥ ಒಂದು ಹುಡುಗ ಇದ್ದ. ಅವನ ಒಂದು ಮಾಹಿತಿ ಮೇರೆಗೆ ನಾವೆಲ್ಲರೂ ಕೂಡ ಆ ಸ್ಥಳಕ್ಕೆ ಹೋಗಿದ್ದು. ಅವನು ಸಹ ಆ ಘಟನೆಯ ಬಗ್ಗೆ ಪೊಲೀಸರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದರ ದೂರುದಾರನ ಕೂಡ ಮಂಜುನಾಥ್ ಅವರ ದೂರುದಾರ ಆಗಿದ್ದಾರೆ. ಇನ್ನು ಈ ಕೊಲೆ ಮಾಡಿದ ಬಳಿಕ ಗಂಡ ಹೆಂಡತಿ ಇಬ್ಬರು ಸವದತ್ತಿಯಲ್ಲಿ ತಲೆಮರೆಸಿಕೊಂಡಿದ್ರು. ಈ ಕೊಲೆ ಪ್ರಕರಣ ಭೇದಿಸಿದ ಜಿಗಣಿ ಸಿಪಿಐ ವಿಶ್ವನಾಥ್ ನೇತೃತ್ವದ ತಂಡ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಒಟ್ಟಿನಲ್ಲಿ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಇದ್ರೂ ತನ್ನ ಕಾಮದಾಟಕ್ಕೆ ಗಂಡ ಮಕ್ಕಳನ್ನ ಬಿಟ್ಟ ಆಂಟಿ ಪ್ರಿಯಕರನ ಮೋಸದ ಬಲೆಗೆ ಬೇಸತ್ತು ಪ್ರಿಯಕರನನ್ನೇ ಕೊಲೆ ಮಾಡಿ ಜೈಲು ಸೇರಿರುವುದು ಮಾತ್ರ ನಿಜಕ್ಕೂ ದುರಂತ. ವಿನಾಯಕ್ ರೆಡ್ಡಿ, ಸ್ಪಂದನ ನ್ಯೂಸ್, ಹುಬ್ಬಳ್ಳಿ.